ದುಡ್ಡು ಶಾಂಕ್ಷನ್ ಆಗಿದೆ ಎಂಬುದ ಪೊಳ್ಳು ಭರವಸೆಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಇದು ತಿಂಗಳು 6 ಕಳೆದರೂ ಕೂಡ ಯಾವುದೇ ಕೆಲಸಗಳು ಆಗಲಿಲ್ಲ. ಅದರ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು, ಉದಾಹರಣೆ ನಮ್ಮ ಮನೆಯನ್ನು ಫೆಬ್ರವರಿ ತಿಂಗಳ 4ನೇ ತಾರೀಕಿಗೆ ರಾತ್ರಿ 2 ಗಂಟೆಗೆ ಬುಲ್ಡೋಜರ್ನ ಮೂಲಕ ಸಮತಟ್ಟು ಮಾಡಿದರೆ ನಿಮಗೆಲ್ಲ ಗೊತ್ತಿದೆ. ಈ ಕಾರ್ಯಕ್ರಮಗಳನ್ನು ಮಾಡಿ ತೊಂದರೆ ಮಾಡಿದರು. ಆ ನಂತರ ಬಲ್ನಾಡಿನ ಉಳ್ಳಾಳ್ತಿ ಬರುವಾಗ ಜನ ನಿಲ್ಲಿಗೆ ಜಾಗ ಸಾಕಾಗುವುದಿಲ್ಲ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ದೇವಸ್ಥಾನದ ಹತ್ತಿರದಲ್ಲಿರುವಂಥ ಸುಮಾರು 100 ವರ್ಷಗಳಿಂದ ವ್ಯಾಪಾರ ಮಾಡುತ್ತಿದ್ದ ಜನಸಂಗಡಿಯನ್ನು, ಅದರ ಮೇಲಿರುವಂಥ ವಕೀಲರ ಕಚೇರಿಯನ್ನು, ಜೊತೆಗೆ ಅಲ್ಲೊಬ್ಬರು ವಿಧವೆ ಹೆಂಗಸೊಬ್ಬರು ಇದ್ದರು ಹೂ ಮಾರಿಕೊಂಡು ಆ ಗೋಪುರದ ಕೆಳಗಡೆ ಯಾವುದೇ ರೀತಿಯ ತೊಂದರೆಗಳು ಯಾರಿಗೆ ಆಗ್ತಾ ಇರಲಿಲ್ಲ. ಅವರನ್ನು ಕೂಡ ಒಕ್ಕಲೆಬ್ಬಿಸುವ ಕೆಲಸಗಳು ಮಾಡಿದರು. ನಾನು ಅದನ್ನು ತಪ್ಪಂತ ಹೇಳ್ತಾ ಇಲ್ಲ, ಅಭಿವೃದ್ಧಿ ಮಾಡಬೇಕಿತ್ತು. ಆದರೆ ಉಳ್ಳಾಳ್ತಿ ಬರುವಾಗ ಆ ಜಾಗದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈಗ ಉದಾಹರಣೆಗೆ ಪೊಲೀಸ್ ಸ್ಟೇಷನ್, ಅದನ್ನು ಅನಾಧಿಕೃತ ಪೊಲೀಸ್ ಸ್ಟೇಷನ್ ಎಂಬಂಥ ಬಿರುದನ್ನು ಕೊಟ್ಟರು. ನಮ್ಮ ಮನೆಗಳಿಗೂ ಮತ್ತು ವಠಾರದಲ್ಲಿರುವಂಥ ಎಲ್ಲ ಮನೆಗಳಿಗೂ ಅನಾಧಿಕೃತ ಎಂಬ ಶಬ್ದಕ್ಕೆ ಅರ್ಥ ಎಂತಂದರೆ ಎನ್ಕ್ರೋಚ್ಮೆಂಟ್. ನಾವು ಬಲಾತ್ಕಾರವಾಗಿ ವಶಪಡಿಸಿಕೊಂಡಂತೆ, ಬಲಾತ್ಕಾರವಾಗಿ ವಶಪಡಿಸಿಕೊಂಡ ಜಾಗ ಅಲ್ಲ, ಅನಾಧಿಕೃತ ಅಲ್ಲ. ಪೊಲೀಸ್ ಸ್ಟೇಷನ್ ಅನಾಧಿಕೃತ ಇರುವುದು ನಾನು ನೋಡಿದ ಮಟ್ಟಿಗೆ ಶೋಲೆ ಪಿಕ್ಚರಲ್ಲಿ ಮಾತ್ರ. ಶೋಲೆ ಪಿಕ್ಚರ್ ಅನಾಧಿಕೃತ ಪೊಲೀಸ್ ಸ್ಟೇಷನ್ ಉಂಟು, ಆದರೆ ಪುತ್ತೂರಲ್ಲಿರೋದು ನನಗೆ ಪ್ರಥಮ ಬಾರಿ ಗೊತ್ತಾದ್ದು. ಅದು ಅನಾಧಿಕೃತ ಪೊಲೀಸ್ ಸ್ಟೇಷನ್ ಅಲ್ಲ. ಆ ಪೊಲೀಸ್ ಸ್ಟೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ನವರ ಹೆಸರಲ್ಲಿದೆ. ಅದರ ಜೊತೆಗೆ ಅದರ ಸರ್ವೆ ನಂಬರ್ 74/8ರಲ್ಲಿ 8 ಸೆನ್ಸ್ ಜಾಗ ಅವರ ಹೆಸರಲ್ಲಿದೆ. ಅದು ಅನಾಧಿಕೃತ ಅಲ್ಲ. ಅದರ ಜೊತೆಗೆ ಅದಕ್ಕೆ 74/8 ಅದರಲ್ಲಿ 8 ಸೆನ್ಸ್ ಜಾಗೆ. ನಿಮಗೆ ಚುಕ್ಕಿ ಪ್ರಶ್ನೆಯಲ್ಲಿ ಕೇಳ್ಬೋದು ಏನಾಗಿದೆ ಅಂತ, ಉತ್ತರ ಸಿಗ್ತದಲ್ಲ. ಮಾಡ್ಲಿ ಅಂತ ಹೇಳ್ತಲ್ಲ ನಾವು. ಕಾನೂನು ಬಾಹಿರವಾಗಿ ಆಗಬೇಕು. ಯಾವುದು ಈಗ ಅವರಿಗೆ ತೆಗಿಲಿಕ್ಕೆ ಪ್ರಯತ್ನ ಪಟ್ಟ ಕಾರಣ ಇಲ್ಲ. 1 ಕೋಟಿ ಬಂದಿದೆ ಹೇಳೋದು, ಹಾಗೆ ಮಾಡೋದು, ಹೀಗೆ ಮಾಡೋದು. ಎಲ್ಲಿ ನನಗೆ ಗೊತ್ತಿಲ್ಲ, ಅವರೇ ಹೇಳ್ಬೇಕಂತ ಎಲ್ಲಿ ಅಂತ. ನಾನು ಅದರ ಬಗ್ಗೆ ಹೇಳಲಿಕ್ಕಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನು ಮಾಡಬೇಡಿ ಅಂತ ಹೇಳುವಂತ, ಅದನ್ನು ಮಾಡಬೇಡಿ ಅಂತ ಹೇಳುದು ನಾವು. ರಾತ್ರಿ ಮನೆ ತೆಗೆದದ್ದು ಹೇಳಿತನದು, ಹಗಲು ಹೊತ್ತಲ್ಲಿ ತೆಗಿಬೇಕು. ಕಾನೂನು ಏನು ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತದೆ ಸಂಜೆ 5 ಗಂಟೆ ಅಂದರೆ ಮುಟ್ಟಬಾರ್ದು ಅಂತ. ಒಂದು ಮುನ್ಸಿಪಾಲ್ಟಿಯ ಒಬ್ಬ ರಸ್ತೆ ಸೈಡಲ್ಲಿ ಮಾರ್ತಾ ಇದ್ದರೆ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, 5 ಗಂಟೆ ನಂತರ ಕಾರ್ಯಾಚರಣೆ ಮಾಡಬಾರ್ದು ಅಂತ, ಬೆಳಗಿನ ಜಾವದಲ್ಲಿ ಮಾಡಬೇಕು ಅಂತ. ಅದನ್ನೆಲ್ಲವನ್ನು ಧಿಕ್ಕರಿಸಿ ಮಾಡಿದ್ದಲ್ವಾ. ಎಷ್ಟು ನಾನು ಹೇಳಿದ್ದೀಗ, ಆ 8 ಮನೆಗಳ ಆ ಮನೆಯವರ ಕಣ್ಣೀರು ಆ ಸ್ಥಳದಲ್ಲಿದೆ. ಇದು 100ಕ್ಕೆ 100 ಸತ್ಯ. ಅದನ್ನು ಯಾರು ಅಲ್ಲಗೆಳೆಯುವಂತಿಲ್ಲ. ದೇವಸ್ಥಾನದ ಮುಂಭಾಗದಲ್ಲಿ ಹೋಗಿ ಅವರಿಗೆ ಪ್ರಸಾದ ಕೊಟ್ಟುಕೊಂಡು ಅವರನ್ನು ಅವರು ಒಪ್ಪಿದ್ದಾರೆ ಅಂತ ಹೇಳಿ ಹೇಳಿದರೂ ಕೂಡ ಅವರ ಕಣ್ಣೀರಿನ ಶಾಪ ಆ ಸ್ಥಳದಲ್ಲಿ 100ಕ್ಕೆ 100% ಖಂಡಿತವಾಗಿದೆ. ನನ್ನದು ಸೇರಿ. ಒಂದನೇ ನಾನು ಹೇಳಿದ ಹಾಗೆ ಅನಾಧಿಕೃತ ಎಂಬ ಶಬ್ದ ಇದೆಯಲ್ಲ, ಅದು ಅಕ್ಷಮ ಅಪರಾಧ. ನಾವು ಅನಾಧಿಕೃತವಾಗಿ ಬಂದವರಲ್ಲ. ಅಭಿಪ್ರಾಯ ಅಲ್ಲ. ಕೊಟ್ಟಿದ್ದಾರೆ. ನಾನು ಸುಳ್ಳು ಅಂತ ಹೇಳಿದಲ್ಲ, ಸುಳ್ಳು ಮಾಹಿತಿ ಅದು ಸರಿಯಲ್ಲ. ನಿಮಗೆ ಕಟ್ಟಡಗಳಿಗೆ ಜಾಗವಿಲ್ಲ ಅಂತಾರೆ, ಮಾಹಿತಿ ಇಲ್ಲಿ ದುಡ್ಡು ಎಲ್ಲಿಗೆ ಸ್ಯಾಂಕ್ಷನ್ ಆಗೋದು? ಇಷ್ಟು ಸಲ ಹೇಳಿದ್ರು, ಅಷ್ಟು ಕೋಟಿ ಬಂದು ಇಷ್ಟು ಕೋಟಿ, ಎಲ್ಲಿಯಾರು ನೋಡಿದ್ರು ಯಾವ್ದಾದ್ರು ಕೋಟಿ ಬಂದದ್ದು? 60 ಕೋಟಿಯ ಮಾಸ್ಟರ್ ಪ್ಲಾನ್ ಇರುವಂಥದ್ದು, ಅದು ಕೇಂದ್ರ ಸರ್ಕಾರದ ಪ್ರಸಾದನ ಯೋಜನೆಯಲ್ಲಿ ಅದು ಮೂವ್ ಆಗ್ತಾ ಉಂಟು. ಅದಕ್ಕೆ ಸಂಬಂಧಪಟ್ಟಂಥ ಚೌಟರ್ ಅದರ ಬಗ್ಗೆ ಹಿಂದೆ ಇದ್ದಾರೆ. ಆದಷ್ಟು ಬೇಗ ಅದು ಬರ್ಬೋದು ಅಂತ ನಂಬಿಕೆ ನಮ್ಮದು. ಮತ್ತೊಂದು ನಮ್ಮ ವಿಚಾರ ಅಂತ ಕೇಳಿದರೆ, ಮಾತಿಗೂ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಪ್ರವಾಸಿ ಕೇಂದ್ರ ಮಾಡ್ತೇವೆ. ದಯವಿಟ್ಟು ಶಾಸಕರೇ ಅಥವಾ ಅಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿಯವರು ಅದನ್ನು ಪ್ರವಾಸಿ ಕೇಂದ್ರ ಮಾಡೋದು ಬೇಡ. ಅದು ಶ್ರದ್ಧಾ ಕೇಂದ್ರವಾಗಿ ಧಾರ್ಮಿಕ ಕ್ಷೇತ್ರವಾಗಿ ಉಳಿಲಿ. ಡೆವಲಪ್ಮೆಂಟ್ ಮಾಡೋದಾದ್ರೆ ಅದು ಮಾಡಲಿ ಅಂತ ಮತ್ತೆ ಆಕ್ಷೇಪ ಅಲ್ಲ. ಅದನ್ನು ಪ್ರವಾಸಿ ಕೇಂದ್ರ ಮಾಡೋದು ಬೇಡ. ಪ್ರವಾಸಿ ಕೇಂದ್ರ ಮಾಡಲಿಕ್ಕೆ ಅಂತ ಮೈಸೂರು ಅರಮನೆ ಅಲ್ಲಲ್ಲ. ಅದಕ್ಕೋಸ್ಕರ ಅದನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಉಳಿಸಿಕೊಳ್ಬೇಕು, ಬೆಳೆಸ್ಕೊಳ್ಬೇಕೆಂಬಂಥ ಅಭಿಪ್ರಾಯ ನಮ್ಮದು.